ನಮಸ್ಕಾರ ವೀಕ್ಷಕರೇ. ಶಿಲ್ಪಾರವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಮೇಡಮ್, ಕೈ ಮದ್ದಿಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ನೀವು ಟ್ರೀಟ್ಮೆಂಟ್ನ ಕೊಡ್ತೀರಲ್ವಾ? ಈ ಒಂದು ಟ್ರೀಟ್ಮೆಂಟಿನ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನು ನೀಡಿ. ಮತ್ತು ಇದ್ರ ಪ್ರೊಸೀಜರು ಏನಿದೆ, ಯಾವ ಥರ? ಈಗ ನಮ್ಮೂರಲ್ಲಿ ಕೆಲವು ವ್ಯಕ್ತಿಗಳಿಗೆ ನೀವು ಟ್ರೀಟ್ಮೆಂಟ್ನ ಕೊಟ್ಟಿದ್ದೀರಾ. ನಿಮ್ಮ ಪ್ರೊಸೀಜರ್ನಲ್ಲಿ ಕೆಲವೊಂದು ಥೆರಪಿಗಳಿರುತ್ತೆ, ಕೆಲವೊಂದು ಹೋಮ್ವರ್ಕ್ಗಳು ಕೊಡ್ತೀರಾ, ಕೆಲವೊಂದು ಮಂತ್ರಗಳನ್ನೆಲ್ಲ ನೀವು ಹೇಳ್ಕೊಡ್ತೀರಲ್ಲ, ಅದನ್ನು ನೋಡಿ ನೀವು ಹುಷಾರಾಗಿರ್ತಕ್ಕಂಥ ವ್ಯಕ್ತಿಗಳನ್ನೂ ನಾನು ನೋಡಿದ್ದೀನಿ. ಈಗ ನಮ್ಮ ಫ್ಯಾಮಿಲಿನಲ್ಲೇ ಒಬ್ರಿಗೆ ಇಂತಹ ಒಂದು ಸಮಸ್ಯೆ ಕಾಡ್ತಾ ಇದೆ ಮೇಡಮ್. ಇದ್ರ ಪ್ರೊಸೀಜರು ಯಾವ ಥರ ಇದೆ, ಏನು ಅಂತೇಳಿ ವಿಡಿಯೋ ಮುಖಾಂತರವಾಗಿ ತಿಳಿಸ್ಕೊಟ್ರೆ ಜನರಿಗೂ ಕೂಡ ಒಳ್ಳೆಯದಾಗುತ್ತೆ, ತಿಳಿಸ್ಕೊಡಿ ಮೇಡಮ್ ಅಂತೇಳಿ ಕೇಳ್ಕೊಂಡಿದ್ದಾರೆ. ನೋಡಿ, ಕೈಮದ್ದಿಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಆಲ್ಮೋಸ್ಟ್ ಕುಗ್ಗೋಗಿರ್ತಾರೆ. ಅಂತಹ ಒಂದು ಪ್ರಾಬ್ಲಮ್ಮು ಅನುಭವಿಸುವಂತಹ ಆ ಒಂದು ವ್ಯಕ್ತಿಯ ಒಂದು ದೇಹ ಪ್ರಕೃತಿಯ ಪ್ರಕಾರವಾಗಿ ಮೆಡಿಷನ್ನ ಕೊಡಲಾಗುತ್ತೆ. ಕೆಲವೊಬ್ಬರಿಗೆ ವಾರದ್ದಿರುತ್ತೆ, ಮತ್ತು 3 ವಾರದ್ದಿರುತ್ತೆ, 5 ವಾರದ್ದಿರುತ್ತೆ, 9 ವಾರದ್ದಿರುತ್ತೆ, ಇಲ್ಲ ಅಂದರೆ 48 ದಿವಸದ ಕೆಲವೊಂದು ಥೆರಪಿಗಳೆಲ್ಲ ಇರುತ್ತೆ. ಅವರಿಗೆ ಯಾವ ಥರದ ಒಂದು ಸಮಸ್ಯೆ ಕಾಡ್ತಾ ಇದೆ ಈ ಒಂದು ಕೈಮದ್ದಿನ ಜೊತೆಯಲ್ಲಿ ಅಂತೇಳಿ ನೋಡ್ಕೊಂಡು ಕೊಡಬೇಕಾಗುತ್ತೆ. ಬರೀ ಕೈಮದ್ದು ಹಾಕಿದಾಗ ವಾಮಿಟ್ ಮುಖಾಂತರನೋ ಅಥವಾ ಲೂಸ್ ಮೋಷನ್ ಮುಖಾಂತರನೋ ಕೆಲವು ಕಡೆ ಎಲ್ಲ ತೆಗೆಯೋದನ್ನು ನೋಡಿದರೆ ನಾವು ವಾಮಿಟ್ ಯಾವುದೇ ಕಾರಣಕ್ಕೂ ಮಾಡಿಸೋದಕ್ಕೆ ಹೋಗೋದಿಲ್ಲ. ಕೆಲವೊಂದು ಇಂಟೆನ್ಷನ್ ಇಟ್ಟು ಏನಾದರೂ ಕೈಮದ್ದನ್ನು ಹಾಕಿತ್ತು ಅಂತ ಅಂದರೆ ಅಂಥವರಿಗೆ ಕೆಲವೊಂದು ಥೆರಪಿಗಳ ಮುಖಾಂತರವಾಗಿ, ಕೆಲವೊಂದು ಕ್ರಿಯೆಗಳ ಮುಖಾಂತರವಾಗಿ, ಕೆಲವೊಂದು ಮಂತ್ರಗಳ ಮುಖಾಂತರವಾಗಿ ನಾನು ಹೇಳ್ಕೊಡ್ತೀನಿ. ಆಗ ಅವರಿಗೆ ದೈಹಿಕವಾಗಿ ಮಾನಸಿಕವಾಗಿ ಏನು ಕುಗ್ಗೋಗಿರ್ತಾರೋ ಅದು ಇಂಪ್ರೂವ್ಮೆಂಟು ಆಗ್ತಾ ಬರುತ್ತೆ. ಜೊತೆಯಲ್ಲಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನಾದ್ರೂ ಅಕಸ್ಮಾತು ಬೇರೆ ರೀತಿಯಾಗಿರ್ತಕ್ಕಂಥ ಆಲೋಚನೆಗಳು ಏನಾದ್ರೂ ಅಲ್ಲಿ ಮನೆ ಮಾಡಿತ್ತು ಅಂದ್ರೂ ಕೂಡ ಅದು ರಿಮೂವ್ ಆಗ್ತಾ ಬರುತ್ತೆ. ಅವರ ಒಂದು ದೇಹ ಪ್ರಕೃತಿಯ ಪ್ರಕಾರವಾಗಿ ದೈಹಿಕವಾಗಿ ಮಾನಸಿಕವಾಗಿ ಎಷ್ಟು ಪರ್ಸೆಂಟು ಯಾವ ರೀತಿ ಚೆನ್ನಾಗಿದ್ದಾರೆ, ಏನು ಪ್ರಾಬ್ಲಮ್ ಆಗ್ತಿದೆ ಅಂತೇಳಿ ಅವರ ಒಂದು ಆರೋಗ್ಯದ ಮುಖಾಂತರವಾಗಿ ತಿಳ್ಕೊಂಡು ಆಮೇಲೆ ಟ್ರೀಟ್ಮೆಂಟ್ನ ಶುರು ಮಾಡ್ತೀವಿ. ಕೆಲವೊಬ್ಬೊಬ್ಬರು ವ್ಯಕ್ತಿಗಳು, ಈಗ ನಾನು 3 ವಾರದ ಟ್ರೀಟ್ಮೆಂಟ್ ಏನಾದರೂ ಹೇಳಿತ್ತು ಅಂದರೆ 1ನೇ ವಾರಕ್ಕೆ ಕೆಲವೊಬ್ಬರು ಸರಿ ಹೋಗ್ಬಿಡ್ತಾರೆ. ಸರಿ ಹೋಗ್ತಿದ್ದಂಗೆ ಮತ್ತೆ ಅದು ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡೋದಿಲ್ಲ, ಡಿಸ್ಕಂಟಿನ್ಯೂ ಮಾಡ್ತಾರೆ. ಅಂಥವ್ರಿಗೆಲ್ಲರಿಗೆ ಏನಾಗುತ್ತೆ ಅಂತಂದರೆ ಮುಂದೊಂದು ದಿನ ಏನಾದ್ರೂ ಅಕಸ್ಮಾತು ಆ ಸಮಸ್ಯೆ ಹಾಗೇ ಇದ್ದು ಇನ್ಯಾವಾಗಲೋ ಒಂದು ಟೈಮು, ಈಗ 3 ವಾರದ್ದೋ ಅಥವಾ 1 ತಿಂಗಳದ್ದು ಏನಾದರೂ ಟ್ರೀಟ್ಮೆಂಟ್ ಹೇಳಿದಾಗ 1ನೇ ವಾರಕ್ಕೆ ಹುಷಾರಾಗಿರ್ತಕ್ಕಂಥ ವ್ಯಕ್ತಿಗಳು ಸರಿ ಹೋಗಿದ್ದೀನಿ ಬಿಡು, ಈ ಟ್ರೀಟ್ಮೆಂಟ್ ಇನ್ನೇನು ಮುಂದುವರ್ಸೋದು ಅಂತೇಳಿ ಇನ್ಕಂಪ್ಲೀಟ್ ಮಾಡ್ತಾರಲ್ಲ, ಅದು ಹಾಗೇ ಇದ್ದು ಮುಂದೊಂದು ದಿನ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗೋವಂಥ ಚಾನ್ಸಸ್ ಇರುತ್ತೆ. ಪ್ರತಿಯೊಬ್ಬರಿಗೂ ಹೇಳಿರ್ತೀನಿ ನಾನು, ಎಷ್ಟು ದಿವಸದಿಂದ ಎಷ್ಟು ದಿವಸ ಅಂತೇಳಿ ನಾನು ಏನು ಹೇಳ್ತೀನಿ ಅದನ್ನು ಕಂಪಲ್ಸರಿ ಬಿಡ್ದಂಗೆ ನೀವು ಫಾಲೋ ಮಾಡಿ, ಇದರಿಂದ ನೀವು ಹೊರಗಡೆ ಬರ್ತೀರಾ, ಸರಿ ಹೋಗ್ತೀರಾ ಅಂತೇಳಿ. ಕೆಲವೊಬ್ಬರು ಸರಿ ಹೋಗ್ತಿದ್ದಂಗೆ ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ, ಅದು ತುಂಬ ತಪ್ಪು. ಜೊತೆಗೆ ನಾವೂ ಕೂಡ ಫೋರ್ಸ್ ಮಾಡೋದಕ್ಕೆ ಆಗೋದಿಲ್ಲ, ಅವರ ಆರೋಗ್ಯ ಅವ್ರ ಕೈಯಲ್ಲಿ ಇರುತ್ತೆ. ನಾವು ಮೆಡಿಷನ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದು, ಅವ್ರು ಚೆನ್ನಾಗಾಗಲಿ ಅಂತೇಳಿ ಕೆಲವೊಂದೆಲ್ಲ ಮೆಥಡ್ಸ್ಗಳನ್ನೆಲ್ಲ ಹೇಳ್ಕೊಡ್ಬೋದು, ಅದು ಅವ್ರಿಗೆ ಸಂಬಂಧಪಟ್ಟಿರುತ್ತೆ. ಮತ್ತು ಜೊತೆಯಲ್ಲಿ ಅವರ ಆರೋಗ್ಯ ಅವ್ರ ಕೈಯಲ್ಲೇ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನೆಕ್ಸ್ಟು ಒಂದಿನ ಈ ಸಮಸ್ಯೆ ಏನಾದರೂ ದೊಡ್ಡದಾಗೋವಂಥ ಚಾನ್ಸಸ್ ಇರುತ್ತೆ. ತುಂಬ ಜನ ಡಿಸ್ಕಂಟಿನ್ಯೂ ಮಾಡ್ತೀರಾ. ಆ ಥರ ಮಾಡ್ದಂಗೆ ಕಂಟಿನ್ಯೂ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಂಡ್ರೆ ನಿಮಗೇ ಒಳ್ಳೆಯದು ಅಂತೇಳಿ ಕೇಳ್ಕೊತೀನಿ. ಮತ್ತು ಜೊತೆಯಲ್ಲಿ ಕೆಲವೊಬ್ಬರು ಮಾನಸಿಕವಾಗಿ ಕುಗ್ಗೋಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದೇನು ಏನಾದರೂ ಒಂದು ಹಳೆ ವಿಷಯನೋ ಅಥವಾ ಬೇರೆ ಏನಾದರೂ ಒಂದು ಕಾಡ್ತಾ ಇರುತ್ತೆ. ಈ ಕೈಮದ್ದು ಒಳಗಾಗಿರ್ತಕ್ಕಂಥ ವ್ಯಕ್ತಿಗೇನೋ ಒಂದು ಸ್ಟಾರ್ಟಿಂಗಲ್ಲಿ ಸಮಸ್ಯೆನ ಅಥವಾ ಮಧ್ಯದಲ್ಲಿ ಏನಾದರೂ ಸಮಸ್ಯೆ ಕಾಡ್ತಿತ್ತು ಅಂದರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಮನೆ ಮಾಡಿರುತ್ತೆ. ಅಂಥ ಒಂದು ಸಮಸ್ಯೆನೂ ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಥೆರಪಿಗಳ ಮುಖಾಂತರ, ಮಂತ್ರಗಳ ಮುಖಾಂತರವಾಗಿ ನಾನು ಕೆಲವೊಂದೆಲ್ಲ ಹೇಳ್ಕೊಡ್ತಾ ಇರ್ತೀನಿ. ಅದನ್ನು ನೀಟಾಗಿ ಅವರು ಫಾಲೋ ಮಾಡಿದಾಗ ಆ ಒಂದು ಸಮಸ್ಯೆಯಿಂದ ಅವರು ಹೊರಗಡೆ ಬರ್ತಾರೆ. ಇಷ್ಟು ಪ್ರೊಸೀಜರ್ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.